ಆ, ನಮಸ್ಕಾರ ಬಂಧುಗಳೇ. ನಾನು ಅಂದ್ರಾಳ್ ನಾಗಭೂಷಣ್, ಭೂಮಿ ವಸತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ. ಏನಪ್ಪ ಅಂತಂದರೆ, ಈಗಷ್ಟೇ ಒಂದು 30 ನಿಮಿಷಗಳ ಹಿಂದೆ ನನ್ನ ಮೊಬೈಲಿಗೆ ದೂರವಾಣಿ ನಂಬರಿಗೆ ಒಂದು ಸಂದೇಶ ಬಂತು. ಏನಪ್ಪ ಅಂತಂದರೆ, ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋದಲ್ಲಿ ಸುಮಾರು 10 ವಾಹನಗಳು, ಅದರಲ್ಲಿ ಗೋವುಗಳು, ಅದು ಎಲ್ಲಿಂದ ತರ್ತಿದ್ರು ಏನು ಅಂತ ಅದರಲ್ಲಿ ವಿಷಯ ಇಲ್ಲ, ಬಟ್ ವಿಡಿಯೋ ಇದೆ. ನಾನು ಆ ವಿಡಿಯೋ ಕಳಿಸಿದಂಥವ್ರನ್ನ ವಿಚಾರಿಸಿ ಕೇಳಲಾಗಿ, ಏನಪ್ಪ ಅಂತಂದರೆ, ಏನು ಗೋಗಳನ್ನು ಸಾಗಿಸ್ತಾಯಿದ್ರು, ಇದು ಅಕ್ರಮವ ಸಕ್ರಮವ ಅನ್ನೋದು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಂದು ವೇಳೆ ಅಕ್ರಮ ಆಗಿದ್ದರೆ ಏನು ಗೋಹತ್ಯೆ ನಿಷೇಧ ಕಾಯ್ದೆ 20 ಅನ್ವಯದಂತೆ ಮುಂದಿನ ಕ್ರಮವನ್ನು ಪೊಲೀಸ್ ಇಲಾಖೆ ನಡೆಸಬೇಕು, ಕ್ರಮ ಜರುಗಿಸಬೇಕು ಅಂತ ನಾನು ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡ್ತಾ, ಇವತ್ತು ಸುಮಾರು ಆ ವಾಹನಗಳಲ್ಲಿ 100ಕ್ಕಿಂತ ಹೆಚ್ಚಾಗಿ ಗೋವುಗಳು ಈಗ ಪ್ರಸ್ತುತ ತುಮಕೂರು ನಗರದ ಚಿಲುಮೆ ಒಂದು ಗ್ರೌಂಡಲ್ಲಿ ಇದೆ. ಸೊ ಏನಪ್ಪ ಅಂತಂದರೆ, ಈ ಹಸುಗಳು ಸಾಕಷ್ಟು ಹಸಿವಿನಿಂದ ಬಳಲ್ತಾ ಇದ್ದಾವೆ ಅನ್ನೋದು ಆ ವಿಡಿಯೋವನ್ನು ನೋಡಿದ್ರೆ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಸೊ ಹಾಗಾಗಿ ನಾನು ತುಮಕೂರು ಜಿಲ್ಲಾಡಳಿತ, ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ನಾನು ವಾಟ್ಸಪ್ ಸಂದೇಶವನ್ನು ಕಳಿಸಿದ್ದೀನಿ. ನನ್ನ ಒತ್ತಾಯ ಇಷ್ಟೇ, ಆ ಗೋವುಗಳು, ಯಾಕಂದರೆ ಈ ಮನುಷ್ಯ ಹಸಿವಾದಾಗ ಹಸಿವು ಅಂತ ಕೇಳ್ತಾನೆ, ನೋವಾದಾಗ ನೋವು ಅಂತ ಹೇಳ್ಕೊಳ್ತಾನೆ. ಬಟ್ ಆದರೆ ಈ ಗೋವು ತನಗಾಗುವಂಥ ನೋವು ಮತ್ತು ತನಗಾಗುವಂಥ ಹಸುವನ್ನು ಕೇಳೋದಕ್ಕೆ ಅದು ಮೂಕವಾಗಿ ನೋವನ್ನು ಪಡುವಂಥ ಒಂದು ಸಂದರ್ಭ ಇರೋದರಿಂದ ದಯಮಾಡಿ ನಾನು ತುಮಕೂರು ಜಿಲ್ಲಾಡಳಿತಕ್ಕೆ ಮತ್ತು ಸ್ಥಳೀಯ ಪೊಲೀಸ್ ಆಡಳಿತಕ್ಕೆ ನಾನು ಕೇಳೋದೇನಪ್ಪ ಅಂದರೆ, ತುರ್ತಾಗಿ ಈಗಲೇ ತಕ್ಷಣ ಪಶು ಇಲಾಖೆಯ ವೈದ್ಯರನ್ನು ಕರೆಸಿ ಅಲ್ಲಿಗೆ ಸ್ಥಳಕ್ಕೆ, ಚಿಲುಮೆ ಗ್ರೌಂಡ್ಗೆ, ಅಲ್ಲಿ ವೈದ್ಯಕೀಯ ತಪಾಸಣೆ ನಡೆಸಿ ತುರ್ತಾಗಿ ಆ ಹಸುಗಳು ಏನಿದ್ದಾವೆ ಆ ವಾಹನಗಳಿಂದ ಕೆಳಗಿಳಿಸಿ ಆ ಗ್ರೌಂಡಲ್ಲೇ ಕೆಳಗಿಳಿಸಿ ಅವಕ್ಕೆ ಮೇವಿನ ವ್ಯವಸ್ಥೆ ಮಾಡಿಕೊಡಿ ಅಂತ ದಯಮಾಡಿ ನಾನು ಜಿಲ್ಲಾಡಳಿತ ಮತ್ತು